ಬ್ರಹ್ಮಾವರ ನಗರ ಮಧ್ಯಭಾಗವಾದ ಬಾರ್ನೆಸ್ ಪ್ಲಾಜಾದಲ್ಲಿ ಆಯುಷ್ಯ ಆಯುರ್ವೇದಿಕ್ ಕ್ಲಿನಿಕ್ ಮತ್ತು ಹೆಲ್ತ್ ಕೇರ್ ಲ್ಯಾಬೋರೇಟರಿಯನ್ನು ಉಡುಪಿ ಹೈಟೆಕ್ ಆಸ್ಪತ್ರೆ ಜನರಲ್ ಸರ್ಜನ್ ಡಾಕ್ಟರ್ ಟಿ.ಎಸ್. ರಾವ್ ಉದ್ಘಾಟಿಸಿದರು. ಅವರು ಈ ಸಂದರ್ಭ ಮಾತನಾಡಿ, ಉಡುಪಿಯ ನಂತರ ಅತಿ ನಗರ ಪ್ರದೇಶ ಅಂದರೆ ಬ್ರಹ್ಮಾವರ. ಇಲ್ಲಿ ಆಧುನಿಕ ತಂತ್ರಜ್ಞಾನದ ಹೆಲ್ತ್ ಕೇರ್ ಲ್ಯಾಬೋರೇಟರಿ ಅತಿ ಅಗತ್ಯತೆ ಇತ್ತು. ಇಂದು ಅದು ಇಲ್ಲಿನ ಜನತೆಗೆ ಸಿಗುವಂತಾಗಿದೆ. ಲ್ಯಾಬ್ಗಳು ಕಾಯಿಲೆಯ ಮಾಹಿತಿಯ ಗೌಪ್ಯತೆಯನ್ನು ಅತಿ ಮುಖ್ಯವಾಗಿ ಕಾಪಾಡುವ ಕೆಲಸ ಕೂಡ ಆಗಬೇಕಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಶೇಷಗೋಪಿ ಪ್ಯಾರಡೈಸ್ನಲ್ಲಿ ಇವರ ಸಹ ಸಂಸ್ಥೆ ನಾಮ್ ಲಾಜಿಸ್ಟಿಕ್ ಮತ್ತು ಕಾರ್ಗೋ ಸರ್ವಿಸ್ ಆರಂಭಗೊಂಡಿತು. ಚಾಂತಾರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಸ್ವತಿ ನಾಯಕ್, ಉಪಾಧ್ಯಕ್ಷ ಉದಯ ಕಾಮತ್, ಬಾರ್ನೆಸ್ ಪ್ಲಾಜಾ ಮಾಲಕ ಪೀಟರ್ ಬಾರ್ನೆಸ್, ವಕ್ತ್ ಬೋರ್ಡ್ ಅಧ್ಯಕ್ಷ ಕೆಪಿ ಇಬ್ರಾಹಿಂ ಉಪಸ್ಥಿತರಿದ್ದರು. ಡಾಕ್ಟರ್ ನೌಷದ್, ಡಾಕ್ಟರ್ ನಗ್ಮಾ, ಡಾಕ್ಟರ್ ಆಸ್ಮಾ ಅತಿಥಿ ಗಣ್ಯರನ್ನು ಸ್ವಾಗತಿಸಿದರು. ಬಂದ ಎಲ್ಲ ಅತಿಥಿಗಳಿಗೂ ಎಲ್ಲರಿಗೂ ಸಹ ಆಯುಷ್ ಆಯುರ್ವೇದಿಕ್ ಕ್ಲಿನಿಕ್ ಮತ್ತು ಹೆಲ್ತ್ ಕೇರ್ ಲ್ಯಾಬೋರೇಟರಿಯಿಂದ ಸ್ವಾಗತವನ್ನು ಕೋರುತ್ತೇನೆ.
ಕೊಟ್ಟರೆ ಬರುತ್ತೆ. ಮುಖ್ಯ ಅತಿಥಿಯಾಗಿ ಎ.ಪಿ. ಇಬ್ರಾಹಿಂ ಅಧ್ಯಕ್ಷರು, ಉದ್ದೇಶ ಯಾವಾಗಾದ್ರೂ ಇರುತ್ತೆ. ಅದರೊಳಗೂ ಸಹ ಅವರು ಇವತ್ತು ಲೈಬ್ರರಿ ಎಲ್ಲ ಮಾಡಿದ್ದಾರೆ. ಲೈಬ್ರರಿಯಿಂದ ಅವರು ನನಗೆ ಸ್ಟಾರ್ಟಿಂಗ್ದಲ್ಲಿ ಒಂದು ಮಾತು ಹೇಳಿದ್ರು. ನಾನು ಹೇಳಿದ್ದೇವೆ ಖಂಡಿತವಾಗಿ ಬಂದೇ ಬರ್ತೇನೆ ಸರ್ ನಿಮ್ಮ ಇನಾಗ್ರೇಷನ್ಗೆ. ಆ ಮಾತು ಏನು ಹೇಳಿದ್ರು ಅಂತಂದರೆ, ಯಾರು ಜನಸಾಮಾನ್ಯರಿಗೆ ಯಾರಿಗೆ ನನ್ನ ಕ್ಲಿನಿಕ್ವರೆಗೆ ಬರ್ಲಿಕ್ಕೆ ಆಗೋದಿಲ್ಲ ಕೂಡ ಅವ್ರಿಗೂ ಕೂಡ ನಾನು ಎಲೆಕ್ಷನ್ ಮಾಡಿಸಿ ನನ್ನ ಕೆಲಸವನ್ನು ಮಾಡಿಕೊಡ್ತೇನೆ. ದಟ್ ಮೀನ್ಸ್ ಈಸ್ ಅ ಸರ್ವಿಸ್ ಓರಿಯೆಂಟೆಡ್. ಸೆಕೆಂಡ್ ಥಿಂಗ್, ನಾನು ಇನ್ನೂವರೆಗೆ ನೌಷಾದ್ ಅವ್ರ ಜೊತೆ ಸುಮಾರು ಒಂದು 3 ವರ್ಷದಿಂದ ಸಂಪರ್ಕದಲ್ಲಿ ಇದ್ದೇನೆ. ಇಲ್ಲಿವರೆಗೆ ನಾನು ನೋಡಿದಂಥ ಒಂದು ಏನಂತಂದರೆ, ಫಸ್ಟ್ ಡಾಕ್ಟರ್ ಕರ್ತವ್ಯ ಏನಂತಂದರೆ ಅವ್ರ ಹತ್ರ ಪೇಷಂಟ್ ಹೋದ ಕಾಲಕ್ಕೆ ಅವ್ರಿಗೆ ರಿಲೀಫ್ ಅಂತ ಫೀಲ್ ಡಾಕ್ಟರ್ ನೋಡಿದ ತಕ್ಷಣವೇ ಆಗಬೇಕು. ಅವರು ಏನು ಮದ್ದುಗಳನ್ನು ಕೊಡ್ತಾರೆ ಅದರ ಮೂಲಕ ಗುಣಗಾಗೋಕ್ಕಿಂತ ಡಾಕ್ಟರ್ ನೋಡಿ ಇದಾಗಬೇಕು. ಅವರ ಮಾತಿನಿಂದನೇ ನಮಗೆ ಖುಷಿ ಆಗೋದು, ಯಾವಾಗ ಅವರು ಒಳ್ಳೆ ರೀತಿ ಮಾತಾಡ್ತಾರೆ. ಸೆಕೆಂಡ್ ಥಿಂಗ್, ಸುಮಾರು ಜನರ ಕಡೆಯಿಂದ ನಾನು ಒಂದು ಒಪಿನಿಯನ್ ತೆಗೆದುಕೊಂಡಿದ್ದೇನೆ. ಡಾಕ್ಟರ್ ಅವ್ರ ಕಡೆ ಹೋಗಿ ನಾನು ಸರಿಯಾಗಿ ನನಗೆ ನಡೆಯೋದಕ್ಕೆ ಬರ್ತಾ ಇರಲಿಲ್ಲ, ಡಿಸ್ಕ್ ಪ್ರಾಬ್ಲಮ್ ಇತ್ತು, ಬೇರೆ ಬೇರೆ ರೀತಿಯಾದಂಥ ಪ್ರಾಬ್ಲಮ್ ಇತ್ತು. ಅದಕ್ಕೆ ನನಗೆ ಗುಣ ಆಗಿದೆ. ಇವತ್ತೊಂದು ಒಳ್ಳೆ ರೀತಿ ನಾನು ಒಂದು ನಡೀತಾ ಇದ್ದೇನೆ. ಅದಕ್ಕೆಲ್ಲ ಕ್ರೆಡಿಬಿಲಿಟಿ ಯಾರಿಗೆ ಹೋಗು ಅಂದರೆ ಡಾಕ್ಟರ್ ಅವರಿಗೆ, ನಮ್ಮ ಪಾಲಿಗೆ ದೇವರು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾದಂಥ ಒಂದು ಏನಾದರೂ ಒಂದು ಸಮಾಜಕ್ಕಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜನರಿಗೆಲ್ಲ ಒಂದು ಸೇವೆ ಸಲ್ಲಿಸಬೇಕು. ಈ ಸುತ್ತಮುತ್ತ ಇರುವಂಥ ಜನರಿಗೆ ಏನು ಯಾವ ಫೆಸಿಲಿಟಿ ಸಿಗ್ತಾ ಇಲ್ಲ, ಫೆಸಿಲಿಟಿಗಳನ್ನು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಈ ಒಂದು ಸ್ಥಾಪನೆ ಮಾಡಿದ್ದಾರೆ ಲೈಬ್ರರಿಯಿಂದ. ಎಲ್ಲರೂ ಅವ್ರಿಗೆ ಸಹಕರಿಸಬೇಕು. ಡಾಕ್ಟರ್ ಅವ್ರ ಕಡೆಯಿಂದ ಗುಣ ಆಗಬೇಕು. ಎಲ್ಲರೂ ಇವತ್ತು ಉದ್ಘಾಟನೆಗೊಂಡ ಆಯುಷ್ ಆಯುರ್ವೇದಿಕ್ ಕ್ಲಿನಿಕ್ ಹಾಗೂ ಹೆಲ್ತ್ ಕೇರ್ ಲ್ಯಾಬೊರೇಟರಿ ಬಗ್ಗೆ ಇಂದು ಉದ್ಘಾಟನೆಗೊಂಡಿದೆ. ಇದರ ಬಗ್ಗೆ ಡಾಕ್ಟರ್ ಇವರಿಗೆ ನಗ್ಮಾ ಮತ್ತು ಅಸ್ಮಾನಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ಹೆಲ್ತ್ ಕೇರ್ ಲ್ಯಾಬೊರೇಟರಿ ಈ ಬ್ರಹ್ಮಾವರ ಈಗ ನಂಬರ್ 2 ಆಗಿದೆ. ಯಾಕೆ ಹೇಳಿದರೆ, ಉಡುಪಿ ಬಿಟ್ಟರೆ ಇಷ್ಟು ದೊಡ್ಡ ಲ್ಯಾಬೊರೇಟರಿ ಸಾಧಾರಣ ಇಲ್ಲಿ ಬ್ರಹ್ಮಾವರದಲ್ಲಿ ಎಲ್ಲಿ ಇದ್ದ ಹಾಗೆ ಇಲ್ಲ. ಹಾಗಾಗಿ ಡಾಕ್ಟರ್ ನೌಷಾದ್ ಇದಕ್ಕೆ ಸುಮಾರು 8 ಲಕ್ಷ ರೂಪಾಯಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಷ್ಟು ಖರ್ಚು ಮಾಡಿ ಒಳ್ಳೆ ಲ್ಯಾಬನ್ನೊಂದು ಓಪನ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಫೆಸಿಲಿಟೀಸ್ಗಳು ಇದೆ. ಯಾವುದಂದರೆ ಹೆಚ್ಚಾಗಿ ನಮಗೆ ಇತ್ತೀಚಿನ ದಿನಗಳಲ್ಲಿ ಕಂಡುಬರುವಂಥ ಕಾಮನ್ ಕಾಯಿಲೆ ಹೇಳಿದರೆ ಡಯಾಬಿಟಿಸ್. ಪ್ರತಿಯೊಬ್ಬರು ಕೂಡ 3 ತಿಂಗಳಿಗೊಂದು ಸಲ ಆದರೂ GlyHB ಅಂತೇಳಿ ಏನು ಹೇಳ್ತೇವೆ, ಆ್ಯಾವರೇಜ್ ಬ್ಲಡ್ ಶುಗರ್ ಹಾಗೂ ಫಾಸ್ಟಿಂಗ್ ಶುಗರ್, ಇದನ್ನು ಮಾಡಿಸ್ಕೊಳ್ಳೇಬೇಕು ಆಫ್ಟರ್ ದ ಏಜ್ ಆಫ್ 30. ಈಗ ಮಕ್ಕಳು ಹೇಳಲಿಕ್ಕೆ ಇಚ್ಛಿಸೋದು ಏನಂದರೆ, ಇವರಿಗೆ ಡಾಕ್ಟರ್ ಅಸ್ಮಾನಿಗೆ ನಮ್ಮದೊಂದು ಸೀಕ್ರೆಸಿ ಅಂತೇಳಿಕೊಂಡು ಮೇಂಟೈನ್ ಮಾಡಬೇಕು. ಈಗ ಕೆಲವು ರಿಪೋರ್ಟ್ಗಳನ್ನು ನಾವು ಡಿಸ್ಕ್ಲೋಸ್ ಮಾಡುವ ಹಾಗಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಅವರ ಕ್ಲೋಸ್ ರಿಲೇಟಿವ್ಸ್ಗೆ ಕೂಡ ಅವರನ್ನು ಕೌನ್ಸಿಲ್ ಮಾಡಿ ನಂತರ ನಾವು ಆ ರಿಪೋರ್ಟ್ ಬಗ್ಗೆ ತಿಳಿಸ್ಬೋದು. ಒಂದು ವೇಳೆ ಏನಾದರೂ ಡೌಟ್ ಇದ್ದರೆ ಅದನ್ನು ರೀಚೆಕ್ ಮಾಡಿ ಅದರ ವಿಷಯದಲ್ಲಿ ಅವರಿಗೆ ತಿಳುವಳಿಕೆ ಕೊಡೋದು ಮುಖ್ಯ. ಎರಡನೇದಾಗಿ ಹಾರ್ಡ್ ವರ್ಕ್. ನನಗೆ ಗೊತ್ತುಂಟು, ಖಂಡಿತ ನಂಬಿಕೆ ಇದೆ. ಡಾಕ್ಟರ್ ನೌಷಾದ್ ನನಗೆ 25 ವರ್ಷದಿಂದ ಪರಿಚಯ. ಅವ್ರದ್ದು ಮೇಯ್ನ್ ಅಂದರೆ ಹಾರ್ಡ್ ವರ್ಕ್. ಬೆಳಿಗ್ಗೆ ನಾನು ಹೆಬ್ರಿಗೆ ಸರ್ಜರಿಗೆ ಇದೇ ರೂಟಲ್ಲಿ ಹೋಗೋದು. ಬೆಳಿಗ್ಗೆ 6 ಗಂಟೆಗೆ ಹೋಗುವಾಗ ನಾನು ಇವರ ಕ್ಲಿನಿಕ್ 3-4 ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಮತ್ತು ಸಾಧಾರಣ 8-9 ಗಂಟೆಗೆ ಬರುವಾಗ ಫುಲ್ ಇರ್ತದೆ ಕ್ಲಿನಿಕ್. ಅನಲೈಸರ್ ಎಲ್ಲ ಒಳ್ಳೆ ಮೆಷಿನ್, ಹೊಸ ಮೆಷಿನ್ ಎಲ್ಲ ಹಾಕಿದ್ದಾರೆ. ಹಾಗಾಗಿ ರಿಪೋರ್ಟ್ಸ್ ಏನು ಇದಾಗಲಿಕ್ಕಿಲ್ಲ. ಇನ್ನು ಇನ್ನೊಬ್ಬಳು ಮಗಳಾದಂಥ ನಗ್ಮಾ ಕೂಡ ಡಾಕ್ಟರ್ ನೌಷಾದ್ ಅವರ ಪಡಿಯಚ್ಚು. ಹಾಗೆ ಅವಳು ಕೂಡ ಒಳ್ಳೆಯ ರೀತಿಯಲ್ಲಿ ಪೇಷಂಟ್ಸನ್ನು ನೋಡಿಕೊಂಡು
ಒಳ್ಳೆ ರೀತಿಯಲ್ಲಿ ಮಾಡ್ತಾಳೆ ಅಂತ ಹೇಳ್ಕೊಂಡು ನನಗೆ ಭರವಸೆ ಇದೆ. ಹಾಗೂ ನಮ್ಮ ಕೆಲಸದಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ನಮಗೆ. ಒಂದು ಕೇಸ್ ಮಾಡಿದರೆ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು ನಮಗೆ. ಯಾವತ್ತು ಯಾವುದೇ ಕೆಲಸ ಆಗಲಿ, ನಾನು ಮಾಡಿದ ಕೆಲಸ ಒಳ್ಳೆಯದಾಯಿತು ಅಂತೇಳಿ ನಮಗೊಂದು ಭಾವನೆ ಇದ್ದರೆ ನಾವು ಎಲ್ಲ ಕೇಸನ್ನು ಕೂಡ ಚೆನ್ನಾಗಿ ಮಾಡ್ತೇವೆ. ನಗ್ಮ ಕೂಡ ಒಳ್ಳೆಯ ಕ್ಯಾಂಡಿಡೇಟ್, ಅವಳನ್ನು ನಾನು ಸುಮಾರು ಸಮಯದಿಂದ ನೋಡ್ತಾ ಇದ್ದೇನೆ. ಅವಳು ಕೂಡ ಒಳ್ಳೆ ರೀತಿಯಲ್ಲಿ ಇಲ್ಲಿ ಪ್ರೋಗ್ರೆಸ್ ಆಗ್ತಾಳೆ ಅಂತೇಳಿ ನನ್ನ ಭಾವನೆ ಹಾಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಮತ್ತು